ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬುಧವಾರ 23ನೇ ದಿನದ ಸಂಧ್ಯಾ ಭಜನೋತ್ಸವ ನಡೆದನು. ಶ್ರೀಮತಿ ಶೋಭಾ ಶ್ರೀ ಚೇತನ್ ನಿಸರ್ಗ ಕುಂಪಲ, ಶ್ರೀಮತಿ ಸುಜಾತ ಶ್ರೀ ರಾಜೇಶ್ ಕುಂಪಲ, ಶ್ರೀಮತಿ ಪವಿತ್ರ ಶ್ರೀ ವಿನಯ್ ತಲಪಾಡಿ, ಶ್ರೀಮತಿ ಲಾವಣ್ಯ ಶ್ರೀ ರಕ್ಷಿತ್ ಕುತ್ತಾರ್, ಶ್ರೀಮತಿ ಶಾಲಿನಿ ಶ್ರೀ ರವೀಂದ್ರ ಕುತ್ತಾರ್ ತುಡರ್ ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಅವಿರ್ದು ಬೊಕ್ಕ ಬೆಂಗ್ರೆ ಶ್ರೀ ಮಹಾವಿಷ್ಣು ಶೇಷಶಯನ ಭಜನಾ ಮಂದಿರದಕ್ಲಿರ್ದು ಭಜನಾ ಸಂಕೀರ್ತನ ನಡೆತನು.